ಹಲೋ, ಟ್ರಿಪ್ ಹೋಗಿದ್ದು ಆಯಿತು, ಮನೆಗೆ ಬಂದಿದ್ದು ಆಯಿತು. ಇನ್ನೇನು ಸಮಾಚಾರ ಇವಾಗ ಬನ್ನಿ ನೋಡ. ಹೆಲೋ, ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಟ್ರಿಪ್ ಹೋಗಿದ್ದಾಯ್ತು, ಶುಕ್ರಿದ ಇವಾಗ ಮನೆಗೆ ಬಂದಿದ್ದಾಯ್ತು. ಟ್ರಿಪ್ ಹೋಗೋ ಪ್ಯಾಕಿಂಗ್ ಎಲ್ಲ ನೋಡಿದೀರಾ. ಮನೆಗೆ ಬಂದ್ಮೇಲೆ ತುಂಬಾ ಕೆಲಸ ಇದೇ ಇರುತ್ತೆ ಅಲ್ವಾ. ನಾನು ಮನೆನ ಎಲ್ಲ ಕ್ಲೀನ್ ಮಾಡೇ ಹೋಗಿರ್ತೀನಿ, ಸೊ ದಟ್ ಬಂದ್ಮೇಲೆ ನನಗೆ ಗಲೀಜ್ ಕಾಣಿಸ್ಬಾರ್ದು ಅಂತ. ಸೊ ಮನೆ ಎಲ್ಲ ಕ್ಲೀನ್ ಆಗಿದೆ, ಬಟ್ ಲಗೇಜ್ ಇದೆ, ಅದನ್ನೆಲ್ಲ ಅನ್ಪ್ಯಾಕ್ ಮಾಡಬೇಕು, ಇದನ್ನೆಲ್ಲ ನೀಟ್ ಆಗಿಡ್ಬೇಕು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಎನರ್ಜಿ ಲೋ ಇದೆ, ಬಿಕಾಸ್ ಇನ್ನ ಒಂದು ವೆಕೇಶನ್ ಮೂಡಲ್ಲಿ ಇರ್ತೀವಲ್ಲ, ಒಂಥರ ಲೇಸಿನೆಸ್ ಇದೆ ಇವತ್ತು ಬೆಳಿಗ್ಗೆಯಿಂದಾನು. ಓಕೆ, ಜಾಸ್ತಿ ಮಾತಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಾಕೊಂಡಿರೋ ಬಟ್ಟೆ, ಹಾಕಿರೋ ಬಟ್ಟೆ ಎಲ್ಲಾನು ಸಪರೇಟ್ ಮಾಡಬೇಕು. ವಾಶ್ಗೆ ಈ ಬ್ಯಾಗ್ ಅಲ್ಲಿ ನಾನು ಹೆಂಗ್ ಸೆಟ್ ಮಾಡ್ತೀನಿ ಅಂದ್ರೆ, ವಾಶ್ ಮಾಡೋದಕ್ಕೆ ಇರೋದೆಲ್ಲ ಒಂದ್ ಕಡೆ ಇಡ್ತೀನಿ, ವಾಶ್ ಯೂಸ್ ಮಾಡದೇ ಇರೋ ಬಟ್ಟೆ ಎಲ್ಲ ಒಂದ್ ಕಡೆ ಇಡ್ತೀನಿ, ಅದ್ರ ಮಧ್ಯದಲ್ಲಿ ಈ ತರದೊಂದು ಬ್ಯಾಗ್ ಇಡ್ತೀನಿ, ಸೊ ದಟ್ ಸಪರೇಷನ್ ಆಗುತ್ತೆ ಅಂತ. ವಾಶ್ಗೆ ಎಲ್ಲಾದರೂ ಹೋಗಿ ಬಂದರೆ ಎಷ್ಟೊಂದು ಬಟ್ಟೆ ಆಗುತ್ತಲ್ಲ. ನಾನು ಯೋಚನೆ ಮಾಡ್ತಾ ಇದ್ದೆ, ನಮಗೆಲ್ಲ ಇವಾಗ ವಾಷಿಂಗ್ ಮಿಷಿನ್ ಇದೆ, ಎಷ್ಟಿದ್ರೂ ಪರವಾಗಿಲ್ಲ. ಬಟ್ ನಮ್ಮ ಅಮ್ಮಂದ್ರೆಲ್ಲ ಕೈಯಲ್ಲೇ ವಾಶ್ ಮಾಡ್ತಾಯಿದ್ರು. ಪಾಪ ಅದು ನಾಲ್ಕು ಜನದು, ಎಷ್ಟು ಕಷ್ಟ ಆಗಿರೋದು. ಮನೆಯಲ್ಲಿ ನಾನು ಈ ತರದ 2 ಸ್ಟೋರೇಜ್ ಬಾಕ್ಸ್ ಅಲ್ಲಿ ಎಲ್ಲ ಇಟ್ಟಿರ್ತೀನಿ ಐಟಮ್ಸ್ ನ. ಬಟ್ ಟ್ರಾವೆಲ್ ಮಾಡ್ಬೇಕಾದ್ರೆ ನಾನು ಈ ತರದ ಒಂದು ಬ್ಯಾಗ್ ಅಲ್ಲಿ ಎಲ್ಲ ಮಿಕ್ಸ್ ಮಾಡ್ತೀನಿ. ಎಲ್ಲ ಮೇಕಪ್ ಏನ್ ಬೇಕು ಅದು ಮಾತ್ರ ಎಸೆನ್ಷಿಯಲ್ಸ್ ಇರುತ್ತೆ, ಸೊ ಅದನ್ನೆಲ್ಲ ಇವಾಗ ಡಿವೈಡ್ ಮಾಡಬೇಕು. ಇವಾಗ ನೋಡಿ, ಒಬ್ಬೊಬ್ರು ಪರ್ಸ್ನಾಲಿಟಿ ಒಂದೊಂಥರ ಅಲ್ವಾ. ನಾನು ಮನೆಗೆ ಬಂದಿದ ತಕ್ಷಣ ಎಲ್ಲ ಕ್ಲೀನ್ ಆ್ಯಂಡ್ ನೀಟ್ ಮಾಡಿಬಿಟ್ಟು ಒಂದು ಕಡೆಲಿ ಇಡ್ತೀನಿ. ಬಟ್ ಇನ್ನ ಕೆಲವ್ರು ಇರ್ತಾರೆ, ಒಂದು ವಾರ ಆದರೂ ಆ ಲಗೇಜ್ ಬ್ಯಾಗ್ ಹಾಗೆ ಇರುತ್ತೆ. ನೀವು ಯಾವ ಥರ ಅಂತ ಕಾಮೆಂಟ್ ಮಾಡಿ. ಇದರಲ್ಲಿ ಹೇರ್ ಕ್ಲಿಪ್ಸ್ ಇದೆ, ಇದರಲ್ಲಿ ಮಾಮೂಲಿ ಬ್ಲ್ಯಾಕ್ ಕಲರ್ ಕ್ಲಿಪ್ಸ್ ಅಂಡ್ ಸೇಫ್ಟಿ ಪಿನ್ ಇದೆ, ಅಂಡ್ ಇದರಲ್ಲಿ ರಬ್ಬರ್ ಬ್ಯಾಂಡ್ಸ್ ಎಲ್ಲ ಇದೆ. ಇದೆಲ್ಲ ಒದಕ್ಕೆ ಹೋಗುತ್ತೆ. ನಾನು ಎಲ್ಲೇ ಟ್ರಿಪ್ಗೆ ಹೋಗ್ಲಿ, ಒಂದು ಸೀಸರ್ ಆಗಿರ್ಬೋದು, ಮತ್ತೆ ಎಲ್ಲಾದ್ರೂ ನೋವು ಆದ್ರೆ ಮೂವ್ ಅಥವಾ ಯಾವ್ದಾದ್ರು ಬಾಂಬ್ ಇಟ್ಕೋತೀನಿ, ಎಕ್ಸ್ಟ್ರಾ ಪಿನ್ಸ್ ಇಟ್ಕೋತೀನಿ, ಕ್ಲಿಪ್ಸ್ ಇಟ್ಕೋತೀನಿ. ಗೊತ್ತಿಲ್ಲ ಅಲ್ಲ ಏನಾಗುತ್ತೆ, ಬೇಕಾಗುತ್ತೆ ಎಮರ್ಜೆನ್ಸಿಗೆ ಏನು ಅಂತ. ಸೊ ಇದೆಲ್ಲ ಮಾಮೂಲಿ ಇದ್ದೇ ಇರುತ್ತೆ. ಟ್ರಾವೆಲ್ಗೆ ಈ ತರದ ಪೌಚಸ್ ಇಟ್ಕೊಂಡಿರ್ತೀನಿ. ಇದರಲ್ಲಿ ಇಯರಿಂಗ್ಸ್ ಇತ್ತು, ಇದರಲ್ಲಿ ನನ್ನ ಹೇರ್ ಆಕ್ಸರೀಸ್ ಎಲ್ಲ ಇಟ್ಟಿದ್ದೆ. ಇದನ್ನೆಲ್ಲ ಬೇಗ ಇಟ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತ ತಿಳಿಸ್ತೀನಿ. ಎಂಟೈರ್ ಲಗೇಜ್ ಆಯ್ತು. ಇನ್ನ ಇದನ್ನ ಮೇಲೆತ್ತಿಡುವಂತ ಕೆಲಸ ದೀಪ ಅವ್ರದ್ದು. ಸೊ ಅವ್ರಿಗೋಸ್ಕರ ಇರುತ್ತೆ, ಕಾಯ್ತಾ ಇರುತ್ತೆ. ಅವ್ರು ಬಂದ್ಮೇಲೆ ಇದನ್ನೆಲ್ಲ ವೈಪ್ ಮಾಡ್ತೀನಿ ಒಂದ್ಸತಿ. ವೈಪ್ ಮಾಡಿಬಿಟ್ಟು ಮೇಲಿಡೋದು. ನಮಗೆ ಟ್ರಿಪ್ಪಲ್ಲಿ ಕೊಟ್ಟಿರುವಂಥ ಫೋಟೋ ಇದು. ಡೆಸರ್ಟ್ ಸಫಾರಿ ಮಾಡಿದ್ವಲ್ಲ ಅಲ್ಲಿದು. ಹಾಗೆಯೇ ಇದು ಆ ಮೀನಿನ ಜಾಗಕ್ಕೆ ಹೋಗಿದ್ವಲ್ಲ ಅಲ್ಲಿದ್ದು. ನಿಮ್ಗೆ ಯಾವ್ದು ಇಷ್ಟ ಆಯಿತು ಎರಡರಲ್ಲಿ ಅಂತ ಕಾಮೆಂಟ್ ಮಾಡಿ. ಬಟ್ಟೆ ಮತ್ತಷ್ಟು ಐಟಮ್ಸ್ ಎಲ್ಲಿ ಇಡಬೇಕಾಗಿತ್ತು ಅದರ ಜಾಗಕ್ಕೆ ಸೇರ್ತು. ಇದೀಗ ಬಟ್ಟೆ ವಾಶ್ ಮಾಡೋದಕ್ಕಿದೆಯಲ್ಲ, ಬಟ್ ಫಸ್ಟ್ ಬಟ್ಟೆ ಒಣಗಿಸೋದಕ್ಕೆ ಜಾಗ ಇದೆಯಾ ಅಂತ ನೋಡ್ಕೋತೀನಿ. ಆ್ಯಕ್ಚುಲಿ ನಿದ್ದೆ ಬರ್ತಾ ಇದೆ ಇವತ್ತು, ಎನರ್ಜಿ ಲೋ ಇದೆ. ಅಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ನೋಡಿಬಿಟ್ಟು ಹಾಕ್ತೀನಿ. ಜಾಗ ಇದ್ದರೆ ಹಾಕೋದು, ಇಲ್ಲಾಂದರೆ ಎಲ್ಲಂತ ಒಣಗಿಸೋದು ಅಲ್ವಾ. ಸಾಮಾನ್ಯವಾಗಿ ನಾನು ಮನೆಯಲ್ಲಿ ಇರ್ತೀನಲ್ಲ, ಸೊ ಹೊರಗಡೆ ಈ ಥರ ಟ್ರಿಪ್ಗಂತೆಲ್ಲ ಹೋದಾಗ ಅಲ್ಲಿ ಟ್ಯಾನ್ ಆಗ್ತೀವಿ, ಹೊರಗಡೆ ಎಲ್ಲ ಇರ್ತೀವಿ. ಸೊ ನಾನು ಮನೆಗೆ ಬಂದಮೇಲೆ ಸ್ಕಿನ್ ಕೇರ್, ಹೇರ್ ಕೇರ್ ಮಾಡೇ ಮಾಡ್ತೀನಿ. ಇವಾಗ ಟೀ ಟ್ರೀ ಮಾಸ್ಕ್ ಹಚ್ತಾ ಇದ್ದೀನಿ. ಇದು ಕ್ಲೇ ಮಾಸ್ಕ್ ಹಾಗೆ ಹಾಕಿ ಒಂದು 10 ಮಿನಿಟ್ಸ್ ಬಿಟ್ಟರೆ ಸಾಕು. ಆ ಕಡೆ ಬಟ್ಟೆ ಇಟ್ಟಿದ್ದೀನಿ ಒಗೆಯೋದಕ್ಕೆ. ಅದು ಆಗೋಷ್ಟರಲ್ಲಿ ನನ್ನ ಫೇಸ್ ಮಾಸ್ಕ್ ಕೂಡ ಡ್ರೈ ಆಗುತ್ತೆ. ಅದಾದಮೇಲೆ ಕೂದಲಿಗೂ ಅದೇ ರೀತಿ ಮಾಸ್ಕ್ ಹಾಕಬೇಕು. ಇದು ಫೇಸ್ ಮಾಸ್ಕ್, ಬಟ್ ನಾನು ಕೈಗೂ ಹಾಕ್ತೀನಿ, ಬಿಕಾಸ್ ತುಂಬ ಟ್ಯಾನ್ ಆಗಿರುತ್ತೆ ಕೈನು. ಸೊ ಐ ಡೋಂಟ್ ಮೈಂಡ್. ಲಿಪ್ಸ್ ಕೂಡ ತುಂಬಾ ಡ್ರೈ ಆಗಿರುತ್ತೆ. ಹೊರಗಡೆ ಹೋಗಿರ್ತೀವಿ, ಹೈಡ್ರೇಷನ್ ಕಮ್ಮಿ ಇರುತ್ತೆ, ಮನೇಲಿ ಕುಡಿದಷ್ಟು ನೀರು ಕುಡಿಯೋದಕ್ಕಾಗಲ್ಲ. ಸೊ ಇದು ನನ್ನ ಡಾಟ್&ಕಿ ಅವರ ಲಿಪ್ ಸ್ಕ್ರಬ್. ಇದರಲ್ಲಿ ಒಂಥರ ಶುಗರಿ ಪಾರ್ಟಿಕಲ್ಸ್ ಇದೆ,
ಅದು ಡೆಡ್ ಸ್ಕಿನ್ ಸೆಲ್ಸ್ನೆಲ್ಲ ಚೆನ್ನಾಗಿ ವಾಶ್ ಔಟ್ ಮಾಡುತ್ತೆ. ಹೊರಗಡೆ ಹೋಗಿರ್ತೀವಿ, ಬಿಸಿಲಲ್ಲಿರ್ತೀವಿ, ಸ್ಕಿನ್ ತುಂಬಾ ಟ್ಯಾನ್ ಆಗಿರುತ್ತೆ. ಸಡನ್ನಾಗಿ ಬೆಳ್ಳಗಾಗಬೇಕು ಅಂದರೆ ಯಾವುದೇ ರೀತಿಯ ಶಾರ್ಟ್ಕಟ್ ಇರಲ್ಲ. ನಿಧಾನಕ್ಕೆ ಟೈಮ್ ಕೊಟ್ಟರೆ ಅದಾಗೆ ಆಗುತ್ತೆ. 10 minutes. ಓಕೆ, ಆಲ್ ಫ್ರೆಶ್ ಅಂಡ್ ನೈಸ್. ಮುಖ ತುಂಬಾ ಫ್ರೆಶ್ ಫೀಲ್ ಆಗ್ತಾ ಇದೆ. ಬಟ್ ಇಲ್ಲಿ ನಾನು ಫೇಸ್ ಸ್ಕ್ರಬ್ ಮಾಡೋದನ್ನು ತೆಗಿಬೇಕು ಅಂತ ಅಂದ್ಕೊಂಡ್ರೆ ಅದೆಲ್ಲ ಲೀಕ್ ಆಗಿದೆ. ಈ ಥರ ಎಲ್ಲ ನಿಮಗೆ ಫೇಸ್ ಪ್ಯಾಕ್ ಸ್ಕ್ರಬ್ ಎಲ್ಲ ಮಾಡಬೇಕು ಅಂದರೆ ವೀಕ್ಲಿ ಒನ್ಸ್ ಮನೆಯಲ್ಲೇ ನೀವು ಮಾಡ್ಕೋಬೋದು. ಬಟ್ ಆಲ್ವೇಸ್ ಬಿ ಮೈಲ್ಡ್ ಆ್ಯಂಡ್ ಜೆಂಟಲ್ ಆನ್ ಸ್ಕಿನ್. ಹಿಂಗೆ ಜಾಸ್ತಿ ಪ್ರೆಷರ್ ಎಲ್ಲ ಹಾಕೋಕೆ ಹೋಗ್ಬಿಡಿ. ಬಿ ವೆರಿ ಜೆಂಟಲ್. ಸೆಕೆಂಡ್ ರೌಂಡ್ ಬಟ್ಟೆ ಹಾಕಿದ್ದೀನಿ. ಫಸ್ಟ್ ರೌಂಡ್ ಬಟ್ಟೆ ಎಲ್ಲ ಒಣಗಿಸ್ ಬಂದೆ. ಇದು ಸೆಕೆಂಡ್ ರೌಂಡ್. ಜಾಸ್ತಿ ಜಾಗನೇ ಇದೆ ಇವತ್ತು. ಸೊ 2 ರೌಂಡ್ಸ್ ಮುಗಿಸಿದ್ರೆ ನಾಳೆಗೆ 1 ರೌಂಡ್ ಇರುತ್ತೆ. ಅಷ್ಟರಲ್ಲಿ ಎಲ್ಲ ಕ್ಲೀನ್ ಆಗುತ್ತೆ ಲಾಂಡ್ರಿ. ಸರಿ, ಫೇಸ್ ವಾಶ್ ಮಾಡ್ತೀನಿ ಆ್ಯಂಡ್ ಸೆಕೆಂಡ್ ರೌಂಡ್ ಬಟ್ಟೆನ ಒಣಗಿಸ್ ಬರ್ತೀನಿ. ಅದಾದಮೇಲೆ ನಾನು ಹೇರ್ ಸ್ಪಾ ಮಾಡಿಬಿಟ್ಟು ರೆಡಿಯಾಗಿ ಕೂತ್ಕೊಂಡಿರ್ತೀನಿ. ಅಷ್ಟರಲ್ಲಿ ವರ್ಕೌಟ್ ಸ್ಟಾರ್ಟ್ ಆಗುತ್ತೆ. ನಾನು ಹೇರ್ ಆಯಿಲ್ ವೀಕ್ಲಿ 2 ಮಾಡ್ತೀನಿ. ಮಾಡಿದಾಗ ಜಾಸ್ತಿ ಎಣ್ಣೆ ಹಾಕ್ತೀನಿ. ಚೆನ್ನಾಗಿ ತಲೆಗೆ ಮಸಾಜ್ ಮಾಡ್ತೀನಿ. ಹೇರ್ ಆಯಿಲ್ ಆಯಿತು. ಇದೀಗ ಚೆನ್ನಾಗಿ ಪೋನಿಟೇಲ್ನ ಕಟ್ಬಿಟ್ಟು ಐ ನೀಡ್ ಟು ಗೆಟ್ ರೆಡಿ. ಟ್ರಿಪ್ ಹೋಗೋ ಮುಂಚೆ ಪೀರಿಯಡ್ಸ್ ಆಗಿತ್ತು. ಅದಾದಮೇಲೆ ಟ್ರಿಪ್ ಆಯಿತು. ಒಟ್ಟಿಗೆ 8 ದಿನ ಬ್ರೇಕ್ ಆಯಿತು. ಅದಾದಮೇಲೆ ಇವಾಗ ಮತ್ತೆ ವರ್ಕೌಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಷ್ಟೊಂದು ದಿನ ಗ್ಯಾಪ್ ಆದಮೇಲೆ ಮತ್ತೆ ವರ್ಕೌಟ್ ಮಾಡ್ತಾ ಇದ್ದೀನಲ್ಲ, ಸೊ ಬಾಡಿ ಸ್ಟಿಫ್ ಆಗಿತ್ತು, ಫ್ಲೆಕ್ಸಿಬಿಲಿಟಿ ಅಷ್ಟೊಂದಿರಲಿಲ್ಲ. ಆ್ಯಂಡ್ ವರ್ಕೌಟ್ ಮಾಡಬೇಕಾದ್ರೂ ಟಯರ್ಡ್ ಅನ್ನಿಸ್ತಾ ಇತ್ತು. ಬಾಡಿ ಪೇನ್ ಎಲ್ಲ ಜಾಸ್ತಿನೇ ಅನ್ನಿಸ್ತಾ ಇತ್ತು. Oh shit, gone today. Incline push-ups 50. What? मुझे पूरा करना है. मैं भी बैलेंस कर रही थी. ಈ ದಿನದ ವರ್ಕೌಟ್ ನನ್ನ ಬೆಸ್ಟ್ ವರ್ಕೌಟ್ ಆಗಿರಲಿಲ್ಲ. ಇವಾಗ ನಾನು ವರ್ಕೌಟ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಲ್ಲ, ಸೊ ಡಿಫ್ರೆನ್ಸಸ್ ಖಂಡಿತವಾಗ್ಲೂ ಇದೆ. ಅದನ್ನು ಮುಂದೆ ಬರೋ ಬ್ಲಾಗ್ಸಲ್ಲಿ ನಿಮಗೆ ತಿಳಿಸ್ತೀನಿ. ಹಾಯ್, 8 ದಿನ ಆದಮೇಲೆ ವರ್ಕೌಟ್ ಮಾಡಿದ್ದೀನಲ್ಲ, ನನ್ನ ಬಾಡಿ ಸಪೋರ್ಟೇ ಮಾಡ್ತಾ ಇರಲಿಲ್ಲ. ಸ್ಟಾರ್ಟಿಂಗ್ ವರ್ಕೌಟ್ ಮಾಡಬೇಕಾದ್ರೆ ಸ್ವಲ್ಪ ಡಿಸಿನೆಸ್, ಚಕ್ಕರ್ ಬರೋದೆಲ್ಲ ಮಾಮೂಲಿ. ಮತ್ತೆ ಅದಾಗ್ತಾ ಇತ್ತು ಇವತ್ತು. ಎಷ್ಟು ಚೆನ್ನಾಗಿ ತಿನ್ನಬೇಕಾದ್ರೆ ಗೊತ್ತಾಗಲ್ಲ. ಆಹಾ ಸೂಪರ್ ಅಂತೀವಿ. ಬಟ್ ಇವಾಗ ವರ್ಕೌಟ್ ಮಾಡಬೇಕಾದ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ವರ್ಕೌಟ್ ಮಾಡಬೇಕಾದ್ರೆ ಯಾವತ್ತೂ ಏನು ತಿನ್ನಲ್ಲ ಅಂತ ಅನ್ಕೋತೀನಿ. ಫಸ್ಟ್ ಡೇ ಅಲ್ಲ, ಮತ್ತೆ ಹೋಗ್ತಾ ಐ ವಿಲ್ ಎಂಜಾಯ್ ಇಟ್. ಆ್ಯಂಡ್ ವರ್ಕೌಟ್ ಮುಗ್ದಿರೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇವತ್ತು ಸ್ಕಿಪ್ಪಿಂಗ್ ಬೇರೆ ಮಾಡಿಲ್ಲ, ನಾಳೆಯಿಂದ ಸ್ಕಿಪ್ಪಿಂಗು ಮಾಡಬೇಕು. ಪೋಸ್ಟ್ ವರ್ಕೌಟ್ ಪ್ರೋಟೀನ್ ಶೇಕ್ ಇಸ್ ಮಸ್ಟ್. ಇದಾದಮೇಲೆ ನಾನು ಸ್ನಾನ ಮಾಡಿ ರೆಡಿ ಆಗೋಷ್ಟರಲ್ಲಿ ದೀಪ ಅವ್ರ ಮನೆಗೆ ಬಂದಿದ್ರು. ಹಾಯ್. Hi Gundu. ಹೆಲೋ ಬಾಯ್. Hi. ಹೌ ವಾಸ್ ಯುವರ್ ಫಸ್ಟ್ ಡೇ ಆಫ್ ವರ್ಕ್? ಹೇಗಿತ್ತು? Okay. ಓಕೆ. ನನಗಂತೂ ಫುಲ್ ಲೇಸಿ ಡೇ ಇವತ್ತು ಗೊತ್ತಾ. ಮೂಡೇ ಇರಲಿಲ್ಲ. ನಾನು ಇವಾಗ ಸ್ನಾನ ಮಾಡಿದ್ದೀನಿ, ವರ್ಕೌಟ್ ಎಲ್ಲ ಮಾಡಿದೆ. ಬಟ್ ನಿಮಗೆ ಹೇಗಿತ್ತು? ನಮಗೆ ಪರವಾಗಿಲ್ಲ. ಈ ದಿನ ನಾನು ಮನೆಯಲ್ಲಿ ಹೇರ್ ಸ್ಪಾ ಮಾಡಿದ್ದು. ಸೊ ಇದು ನನ್ನ ಫೈನಲ್ ಸ್ಟೆಪ್. ಸಿರಮ್ನ ಹಚ್ಕೋತಾ ಇದ್ದೀನಿ ಫಾರ್ ಸ್ಮೂತ್ ಆ್ಯಂಡ್ ಶೈನಿ ಹೇರ್. ಡನ್, ರೆಡಿ. ನಾನು ಸ್ನಾನ ಮಾಡಿದ ತಕ್ಷಣ ಸ್ಕಿನ್ ಕೇರ್ ಮಾಡಿದೆ. ಮತ್ತು ನಾನು ನೈಟ್ ಯೂಸ್ ಮಾಡೋದು ಈ ಕಮಾಯುರ್ವೇದ ಅವರ ನೈಟ್ ಕ್ರೀಮ್ ಖಾಲಿ ಆಗಿದೆ. ಇದು 3ನೇ ಬಾಟಲ್ ನಂದು ಖಾಲಿ ಆಗಿರೋದು. ನನಗೆ ಒಂದ್ಸತಿ ಇಷ್ಟ ಆದರೆ ಅದನ್ನೇ ಯೂಸ್ ಮಾಡ್ತಾ ಇರ್ತೀನಿ. ಎನಿವೇಸ್, ನಿದ್ದೆ ಮಾಡೋದಕ್ಕೆ ಕಾಯ್ತಾ ಇದ್ದೀನಿ. ಬಟ್ ನಿದ್ದೆ ಬರೋ ತನಕ ವಿಡಿಯೋ ಎಡಿಟಿಂಗ್ ಮಾಡಬೇಕು. ನೆಕ್ಸ್ಟ್ ಏನು ಗೊತ್ತಾ, ನಾಳೆ ಸಿಗೋಣ. ಓಕೆ, ಗುಡ್ ನೈಟ್. ಹಾಯ್, ನಾನು ಆಲ್ಮೋಸ್ಟ್ 2 ಡೇಸ್ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ರ್ಯಾಂಡಮ್ ಆಗಿ ಕ್ಯಾಮ್ರಾ ಇವಾಗ ಪ್ಲೇಸ್ ಮಾಡಿದ್ದೀನಿ. ದೀಪು ಅವರು ಇಲ್ಲಿದ್ದಾರೆ. ನಾನು ನಿನ್ನೆ ಕ್ಯಾರಿಫೋಗ್ ಹೋಗಿದ್ದೆ. ಅದು ನಮ್ಮ ಬಿಗ್ ಬಜಾರ್ ಮೆಟ್ರೋ ಎಲ್ಲ ಇರುತ್ತಲ್ಲ ಇಂಡಿಯಾದಲ್ಲಿ, ಅದೇ ರೀತಿ. ಸೊ ವೀಕ್ಲಿ ಗ್ರಾಸರಿ ಶಾಪಿಂಗ್ ಅಂತ ನನಗೆ ಎನರ್ಜಿನೇ ಇರಲಿಲ್ಲ. 2 ದಿನದಿಂದ ಲೇಸಿ ಆಗಿದೆ. ಬಟ್ ಫೈನಲಿ ಎದ್ದು ಹೋದೆ. ನಾನು ಹೋದಾಗ ಸಿಕ್ಕಾಪಡೆ ಆಫರ್ಸ್ ಇತ್ತು ಈದ್ಗಂತ. ನಾನು ಇದನ್ನ ತಗೊಬಂದೆ. ಇದನ್ನ ಫ್ಲಾಮಿಂಗೋ ಅಂತ ಕರೀತಾರೆ, ಫ್ಲಾಮಿಂಗೋ. ಸೊ ಈ ಥರದ ಒಂದು ಬರ್ಡ್ ಉದ್ದ ಕತ್ತು ಇದಕ್ಕೆ, ಆಮೇಲೆ ಕಾಲು ಕೂಡ ಉದ್ದಕ್ಕಿರುತ್ತೆ. ದೀಪುಗಿದನ್ನು ನೋಡಿ ಎಷ್ಟು ಇಷ್ಟ ಆಯ್ತು. ಇಷ್ಟನಾ? ಯಾಕೆ?
ಅದೇನೋ ಒಂಥರ ಇದೆಯಲ್ಲ ಕಡ್ಡಿ ತರ ಇಲ್ಲ. ಇದು ಕಡ್ಡಿ ತರ ಇದೆ ಅಂತ. ಏನಿದು ಉದ್ದ ಕಾಲು ಉದ್ದ ಕತ್ತು ಕ್ಯೂಟ್ ಆಗಿರೋ ತರ್ಬೇಕೇನಾದ್ರು ಅಂತ. ಚೆನ್ನಾಗಿದೆ ಅಭಿ? ಚೆನ್ನಾಗಿಲ್ವಾ? ನಾನು ಇದನ್ನ ಮನೆಗೆ ತಗೊಂಡ್ ಬರ್ಬೇಕಾದ್ರೆ ಇದನ್ನ ಎಷ್ಟು ಕನ್ವಿನ್ಸ್ ಮಾಡಿದೀನಿ ಗೊತ್ತಾ? ನೀನು ಚೆನ್ನಾಗಿರೋ ಮನೆಗೆ ಬರ್ತಾ ಇದೀಯಾ, ನನ್ನ ಪ್ರೀತಿಯಿಂದ ನೋಡ್ಕೋತೀವಿ, ಬೇಜಾರ್ ಮಾಡ್ಬೇಡ, ನೀನನ್ನ ಸಪ್ರೇಟ್ ಮಾಡ್ತಾ ಇದೀವಿ ನಿನ್ ಫ್ರೆಂಡ್ಸ್ ಇಂದ ಅಂತೆಲ್ಲ ಎಷ್ಟು ಮುದ್ದು ಮಾಡಿ ಕರ್ಕೊಂಡ್ ಬಂದಿದ್ದೀನಿ. ಇವ್ರು ಚೆನ್ನಾಗಿಲ್ಲ ಅಂತ. ಸೊ ಆಬ್ವಿಯಸ್ಲಿ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀನಿ. ಬಿಕಾಸ್ ಏನ್ ತರ್ಬೇಕು? ಯೂನಿಕಾರ್ನ್ ತರಲ್ಲ, ಟೆಡಿ ಬೇರ್ ತರಲ್ಲ. ಇದೇ ದೊಡ್ಡ ಟೆಡಿ ಬೇರ್ ಐತಲ್ಲ ಇಲ್ಲಿ, ಟೆಡಿ ಬೇರು ಚೆನ್ನಾಗಿಲ್ವ ಇದು? ಇದು ಬೇಡ, ನಿಂಗೇನು ಇಷ್ಟ? ಗುಂಡೋಗಿರೋದೇನೋ ಗುಂಡಗಿರೋದೇನಾದ್ರು ತರ್ಬೇಕಂತೆ ಪಾಪ. ಸರಿ ಚಿನ್ನಿ, ನಿನ್ನ ಬಿಟ್ಬಿಡ್ತಾ ಇದ್ದೀನಿ ನಿಮ್ ಜಾಗದಲ್ಲಿ. ಯಾರ್ಯಾರಿಗೆ ಇಷ್ಟ ಆಯ್ತು ಹೇಳಿ. ನಂಗೆ ಇದ್ರ ಕಲರ್ ಇಷ್ಟ ಆಯ್ತು, ಮುದ್ದಾಗಿದೆ. ಬಟ್ ಮುಖ ನೋಡ್ಬೇಕಾದ್ರೆ ಭಯಾನಕವಾಗಿದೆ. ಕ್ಯೂಟ್ ಆಗಿಲ್ಲ ಅಲ್ಲ ಮುಖ, ಭಯಾನಕವಾಗಿದೆ. ಸೊ ಅದು ನನಗೂ ಅನ್ನಿಸ್ತು ತಗೋಬೇಕಾದ್ರೆ ಬೇಕಾ ಬೇಡವಾ ಅಂತ. ಬಟ್ ಇದಿಷ್ಟು ಇಷ್ಟ ಆಯ್ತು ಅಂತ ತಗೊಂಡೆ. ಎನಿವೇಸ್ ರಿಟರ್ನ್. ಕೋ ತಗೊಳ್ಳಿ ಚಿನ್ನಿ. ಹೊಡಿತಾ ಇದಾರೆ, ಅವ್ರಿಗೆ ಇಷ್ಟನೇ ಇಲ್ಲ. ಹೆಂಗ್ ಬೇಬಿ ಹೊಡಿಯೋದು ಇದಕ್ಕೆ ಪಾಪ. ನನ್ನ ಪೋಸ್ಟ್ ವೆಕೇಶನ್ ರುಟೀನ್ ಹೇಗಿರುತ್ತೆ ಅಂತ ನೋಡಿದ್ದೀರಾ. ಐ ಹೋಪ್ ನಿಮಗೆ ಈ ಒಂದು ಕ್ಯಾಶುವಲ್ ವ್ಲಾಗ್ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತೆಯನ್ನು ಸದಾ ಪ್ರೋತ್ಸಾಹಿಸಿ. ಹಾಗೇನೆ ಇದ್ರಲ್ಲಿ ನಾನು ಒಂದು ಔಟ್ಫಿಟ್ನ ಪರ್ಚೇಸ್ ಮಾಡಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕಾಮೆಂಟ್ ಮಾಡಿ.